ಇತ್ತೀಚಿನ ವರ್ಷಗಳಲ್ಲಿ ಪುರಾವೆ ಇಲ್ಲದೆ ಆರೋಪ ಮಾಡುವ ಚಟವನ್ನು ದುಶ್ಚಟವಾಗಿ ಜಾರಿ ನಿರ್ದೇಶನಾಲಯ ಬೆಳೆಸಿಕೊಂಡಿದೆ ಎಂದು ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿತು. 10 ಪ್ರಕರಣಗಳಲ್ಲಿ ಯಾವುದೇ ಪುರಾವೆ ಇಲ್ಲದೆ ಇಡಿ ಜಾರಿ ನಿರ್ದೇಶನಾಲಯವು ಆರೋಪವನ್ನ ಹೊರಿಸಿದ್ದು ಗಮನಿಸಿದ್ದೇವೆ. ಹೀಗಿರುವಾಗ ಜಾರಿ ನಿರ್ದೇಶನಾಲಯಕ್ಕೆ ಪುರಾವೆ ಇಲ್ಲದೆ ಆರೋಪ ಮಾಡುವುದು ಒಂದು ಚಟವಾಗಿದೆ ಎಂದು ಹೇಳಬಹುದು. ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಮತ್ತು ಉಜ್ವಲ್ ಭುಯಾನ್ ಅವರುಗಳಿದ್ದ ಸುಪ್ರೀಂ ನ್ಯಾಯಪೀಠವು ಆರೋಪ ಹೊತ್ತವರ ಬಗೆಗೆ ಜಾರಿ ನಿರ್ದೇಶನಾಲಯವು ಯಾವುದೇ ಹಣಕಾಸು ಅಪರಾಧದ ಲಾಭದ ಬಗೆಗೆ ದಾಖಲೆ ನೀಡುತ್ತಿಲ್ಲ ಎಂದು ಹೇಳಿದರು. ಅಗತ್ಯ ಪುರಾವೆ ಇಲ್ಲದೆ ಏಕೆ ಪ್ರಕರಣ ದಾಖಲಿಸುತ್ತಿದ್ದೀರಿ ಎಂದು ನ್ಯಾಯಾಲಯ ಗಟ್ಟಿ ಕೇಳಿದಾಗ ಸರ್ಕಾರದ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ವಿಎಸ್ ರಾಜು ಅವರು ಸೂಕ್ತ ಪುರಾವೆ ಸಲ್ಲಿಸುವ ಭರವಸೆಯನ್ನ ನೀಡಿದರು. ಛತ್ತೀಸ್ಗಢದ ಮದ್ಯ ಹಗರಣದ ಆರೋಪಿ 40 ಕೋಟಿ ಗಳಿಸಿದ್ದಾಗಿ ಹೇಳುತ್ತೀರಿ. ಅದಕ್ಕೆ ಆಧಾರವಿಲ್ಲ ಎಂದು ಕೇಳಿದಾಗ ಸರ್ಕಾರದ ಪರ ಸರಿಯಾದ ಉತ್ತರ ಇರಲಿಲ್ಲ. ವಾಸುದೇವ ಸ್ಟೋರ್ಸ್, ಸ್ಟೋರ್ ಫಾರ್ ಯೋರ್ ಇನ್ನರ್ ನೀಡ್ಸ್. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.